ನಮಸ್ತೆ ಗುರೂಜಿ, ನಿಮ್ಮ ಹತ್ರ ಒಂದು ಕೇಳಲಿಕ್ಕಿತ್ತು. ಏನು ಕೇಳಬೇಕು ಅಂತ ಇದೆ? ನಮ್ಮ ಮನೆಯ ಮಂಗುಪುಚ್ಚೆ ಮತ್ತು ಎದುರು ಮನೆಯ ಗಂಟಪುಚ್ಚೆ ಲವ್ ಮಾಡ್ತಾ ಇತ್ತು. ಹಾಗೆ ಅವರಿಬ್ಬರು ಒಟ್ಟಿಗೆ ಬರ್ತಾ ಇರುವಾಗ ಮೀನಿನ ಬಸಿರಿನ ಟೆಂಪದಡಿಗೆ ಬಿದ್ದು ಗಂಟಪುಚ್ಚೆ ಸತ್ತು ಹೋದದ್ದು ಗುರೂಜಿ. ಅವತ್ತಿನಿಂದ ನಮ್ಮ ಮಂಗುಪುಚ್ಚೆ ಫುಲ್ಲು ಡಿಪ್ರೆಸ್ ಅಡಿಗೆ ಹೋಗಿದೆ. ರೂಮಿನಿಂದ ಹೊರಗೆ ಬರ್ತಾ ಇಲ್ಲ. ವೈಬ್ರೇಷನ್. ಹೌದೌದೌದು, ಮೀನಿನ ಮುಟ್ಟೆಯನ್ನು ನೋಡುವಾಗ ಒಮ್ಮೊಮ್ಮೆ ವೈಬ್ರೇಷನ್ ಆಗ್ತದೆ ಅದಕ್ಕೆ. ತುಂಬ ಬೆವರು ಜಾಸ್ತಿ ಬರ್ಬೋದು. ಬೆವರು ಬರುತ್ತಾ? ಅದು ಮೈ ತುಂಬ ರೋಮ ಉಂಟಲ್ವಾ ಗುರುಜಿ, ಬೆವರಿದಿಲ್ವ ಅಂತ ಗೊತ್ತಾಗೋದಿಲ್ಲ. ನಾನು ರೋಮವನ್ನು ಹಿಂದೆ ಸರಿಸಿ ಬೆವರಿದಿಲ್ವ ಅಂತ ನೋಡಿ ಹೇಳ್ತೇನೆ, ಆಯಿತಾ? ಪಾಪ ಗುರುಜಿ, ಅದೊಂದು ಸಮಥಿಂಗ್ ಈಸ್ ಕ್ರೈಯಿಂಗ್ ಅಲ್ಲಿ ಯಾವುದೋ ಒಂದು ಶಬ್ದದಲ್ಲಿ ಕೂಗ್ತದೆ ಆ ಬೆಕ್ಕು. ಇದೇ ಥರ ಕೂಗುದು, ಕರೆಕ್ಟ್. ಅದಲ್ಲಿರಲಿ, ಈಗ ನನ್ನೊಂದು ಸಮಸ್ಯೆ ಹೇಳ್ಬೇಕಿತ್ತು. ಏನು ಕೇಳಬೇಕು ಅಂತ ಇದೆ? ನನಗೆ ಉಂಟಲ್ಲ, ನಿದ್ದೆಯಿಂದ ಎದ್ದ ಮೇಲೆ ನಿದ್ದೆ ಬರುವುದಿಲ್ಲ, ಊಟ ಮಾಡಿದ ಮೇಲೆ ಹಸಿವಾಗುವುದಿಲ್ಲ. ಒಬ್ಬರಿಗೆ 2500 ರೂಪಾಯಿ ಚಾರ್ಜ್ ಆಗುತ್ತೆ. ಹೌದಾ? ಈಗೇಗೂ ನನಗೆ ನಿದ್ದೆ ಬರುವುದಿಲ್ಲ, ಮತ್ತೆ ನಿಮಗೆ 2500 ಕೊಟ್ಟರೆ ಮತ್ತೆ ಸಹ ನನಗೆ ಸರಿಗಟ್ಟ ನಿದ್ದೆ ಬರಲಿಕ್ಕಿಲ್ಲ.